ಕಾಂಗ್ರೆಸ್ ಪಕ್ಷದವರಿಂದ ಸಲಹೆಗಳನ್ನು ಕೇಳಲು ಬಯಸುತ್ತೇವೆ. ಆದರೆ ಜಿಲ್ಲೆಯಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳ ಟೀಕೆ ಟಿಪ್ಪಣಿಗಳನ್ನು ಮುಕ್ತವಾಗಿ ಮಾಡಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ಬಗ್ಗೆ ಟೀಕೆ ಮಾಡುವಾಗ ಬಡವರಿಗೆ ಸಿಗುವಂತಹ ಸವಲತ್ತನ್ನ ವಂಚಿತವಾಗದ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಕೊಡಬೇಡಿ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ ಒಂದು ವರ್ಷದ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಅನುಷ್ಠಾನ ಆಗ್ತಾ ಇದೆ. ಕಳೆದ 60-70 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ವೆನ್ಲಾಕ್ ಆಸ್ಪತ್ರೆಗೆ ಏನು ಮಾಡಿದೆ ಮತ್ತು ಕಳೆದ ಒಂದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಜಿಲ್ಲೆಗೆ ಏನು ಕೊಟ್ಟಿದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡುತ್ತಿದ್ದೇನೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ವೆನ್ಲಾಕ್ ಆಸ್ಪತ್ರೆಗೆ ಕೋವಿಡ್ ಬಂದ ನಂತರ ಸಂಸದರ ನೇತೃತ್ವದಲ್ಲಿ ಸಿಎಸ್ಆರ್ ಫಂಡ್ಗಳ ಮುಖಾಂತರ ಎಂಆರ್ಪಿಎಲ್, ಎಂಸಿಎಫ್, ಬಿಎಸ್ಎಫ್, ಕುದುರೆಮುಖ ಕಂಪನಿ ಈ ರೀತಿಯ ಕಂಪನಿಗಳ ಸಿಎಸ್ಆರ್ ಫಂಡ್ ಮೂಲಕ ಸಂಸದರ ನೇತೃತ್ವದಲ್ಲಿ ಅನುದಾನ ದೊರಕಿಸಿಕೊಡುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಇವೆಲ್ಲದರ ಪರಿಣಾಮ 70 ವೆಂಟಿಲೇಟರ್ಗಳು ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬಡವರಿಗೆ ಉಪಯೋಗಕ್ಕೆ ಸಿಗುತ್ತಿದೆ ಎಂದು ಹೇಳಿದರು. ಕಳೆದ 60-70 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ವೆನ್ಲಾಕಿಗೆ ಏನು ಮಾಡಿದೆ, ಕಳೆದ ಒಂದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಅಂತ ಹೇಳುವಂಥ ಸ್ಪಷ್ಟವಾದ ಮಾಹಿತಿಗಳನ್ನು ನಾನು ಶಾಸಕನಾಗಿ ಜಿಲ್ಲೆಯ ಜನತೆಗೆ ತಿಳಿಸಿ ಬಯಸ್ತೇನೆ. ಇದನ್ನು ಕೊಡ್ತಾ ಇದ್ದೇನೆ, ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಜಿಲ್ಲೆಯಲ್ಲಿ ಆಗುತ್ತಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಾವಿರಾರು ಟೀಕೆ ಟಿಪ್ಪಣಿಯನ್ನು ಮಾಡ್ತೀರಿ, ಅದನ್ನು ಮುಕ್ತವಾಗಿ ಮಾಡಿ. ಆದರೆ ತಾವು ಎಲ್ಲೋ ಒಂದು ಕಡೆ ಸರ್ಕಾರದ ಇಲ್ಲ BJPಯವರ ಟೀಕೆ ಟಿಪ್ಪಣಿಯನ್ನು ಮಾಡುವಾಗ ಜನರಿಗೆ ಮುಕ್ತವಾಗಿ ಬಡವರಿಗೆ ಸಿಗುವಂಥ ಏನು ಸವಲತ್ತಿದೆ ಅದನ್ನು ವಂಚಿತ ಆಗುವ ರೀತಿಯಲ್ಲಿ ಟೀಕೆ ಟಿಪ್ಪಣಿಯನ್ನು ಕೊಡಬೇಡಿ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಲ್ಲಿ ಸರ್ಕಾರದ ವತಿಯಿಂದ ಬಹಳ ಬಡವ ಪೇಷಂಟ್ಗಳಿಗೆ ಅವಕಾಶವನ್ನು ಕೊಡುವಂಥ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದರಿಂದ ಒಟ್ಟಾಗಿ ಸರ್ಕಾರ ಮತ್ತು MP ಅವರ ನೇತೃತ್ವದ CSR ಫಂಡ್ ಮುಖಾಂತರ 90 ವೆಂಟಿಲೇಟರ್ ಒಂದು ವರ್ಷದಲ್ಲಿ ನಾವು ಅನುಷ್ಠಾನವನ್ನು ಸಿಗುವ ಜನರಿಗೆ ಉಪಯೋಗ ಸಿಗುವ ಹಾಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಕೊರೋನಾ ಬಂದ ನಂತರ ನಮ್ಮ ಸಂಸದರ ನೇತೃತ್ವದಲ್ಲಿ ದೊಡ್ಡ ರೀತಿಯ CSR ಫಂಡ್ಗಳ ಮುಖಾಂತರ MRPL, MCF, BSF, ಕುದುರೆಮುಖ ಕಂಪನಿ, ಇನ್ಫೋಸಿಸ್ ಈ ರೀತಿಯ ಕಂಪನಿಗಳ CSR ಫಂಡ್ ಮುಖಾಂತರ ಸಂಸದರ ನೇತೃತ್ವದಲ್ಲಿ ಬಹಳ ದೊಡ್ಡ ರೀತಿಯ ಅನುದಾನವನ್ನು ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಸಂಸದರು ತಮ್ಮ 1 ಕೋಟಿ ರೂಪಾಯಿ ಸಂಸದರ ನಿಧಿಯನ್ನು ಕೂಡ ವೆನ್ಲಾಕ್ ಆಸ್ಪತ್ರೆಗೆ ಉಪಯೋಗಕ್ಕೆ ಕೊಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರು. ಇದೆಲ್ಲದರ ಪರಿಣಾಮ 70 ವೆಂಟಿಲೇಟರ್ಗಳು ಇವತ್ತು ನಮ್ಮ ಜಿಲ್ಲೆಯ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಡು ಬಡವರಿಗೆ ಉಪಯೋಗಕ್ಕೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ವಿಜಯಕುಮಾರ್, ಸುಧೀರ್ ಕಣ್ಣೂರು ಉಪಸ್ಥಿತರಿದ್ದರು.